ಉಳ್ಳಾಲ ಅಬ್ಬಕ್ಕ ವಲಯದ ಮಾಜಿ ಸೈನಿಕರ ಸಂಘದ ಮುತಾಲಿಕೆಡು ಕೊಲ್ಯ ಕಚೇರಿ ಒಟಾರಡು ಅಟಣೆ ಮಲ್ತಿನ ಅಮೃತ ಮಹೋತ್ಸವ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮಡು ಸಂಘದ ಅಧ್ಯಕ್ಷರು ವಕೀಲರು ಲಯನ್ ಕೆಸಿ ನಾರಾಯಣನ್ ಧ್ವಜಾರೋಹಣ ನಡಪಾದು ಸ್ವಾತಂತ್ರ್ಯೋತ್ಸವದ ಸಂದೇಶ ಕೊರಿಯರು. ಸ್ವಾತಂತ್ರ್ಯವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಹಾಗೆ ನಾವು ಒಂದು ಸ್ವಲ್ಪ ಹಿಂದಿರುಗಿ ನೋಡಬೇಕಾಗುತ್ತೆ. 1947ಕ್ಕಿಂತ ಮುಂಚೆ ಇಲ್ಲಿ ಏನಾಗಿ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಏನು? ನಾವು ಈಗ ಫ್ರೀ ಆಗಿ ಓಡಾಡ್ತಾ ಇದ್ದೇವೆ. ಒಂದು 10 ದಿವಸ ನಮ್ಮನ್ನು ಜೈಲಲ್ಲಿ ಕೂಡ ಹಾಕಿದರೆ ನಮಗೆ ಸರಿಯಾದ ಸ್ವಾತಂತ್ರ್ಯ ಏನು ಅಂತ ಇರೋದು ಗೊತ್ತಾಗುತ್ತೆ. ಹಾಗೆ ಒಂದು ಪಕ್ಷಿಯನ್ನು ನಾವು ಅದನ್ನ ಹಿಡಿದು ಕೂಡ ಹಾಕಿದರೆ ಅದಕ್ಕೆ ಗೊತ್ತಾಗುತ್ತೆ ಸ್ವಾತಂತ್ರ್ಯ ಬೆಲೆ ಏನು. ಯಾವಾಗ ನಮಗೆ ಕಷ್ಟಗಳು ಬರುತ್ತೆ ಆವಾಗ ಮಾತ್ರ ಆ ಕಷ್ಟದ ಬೆಲೆ ಏನಿದೆ, ಸುಖದ ಬೆಲೆ ಏನಿದೆ ಅಂತಿರೋದು ನಾವು ತಿಳ್ಕೋಬಹುದು. ಹಾಗಾಗಿ ಸ್ವಾತಂತ್ರ್ಯಕ್ಕಿಂತ ಮುಂಚೆ ನಮಗೆ ಸ್ವಾತಂತ್ರ್ಯ ಕೊಡಿಸಲಿಕ್ಕಾಗಿ ಎಷ್ಟೋ ಜನ ಪ್ರಾಣ ತ್ಯಾಗ ಮಾಡಿದ್ದಾರೆ, ಬಲಿದಾನ ಮಾಡಿದ್ದಾರೆ. ಅದನ್ನು ನಾವು ಅವರನ್ನೆಲ್ಲ ನೆನಪಿಸಿಕೊಳ್ಳುವ ಒಂದು ಸಂದರ್ಭ ಇದೆ. ಸ್ವಾತಂತ್ರ್ಯ ಸಿಕ್ಕಿದಾಗ ನಮ್ಮ ಹತ್ರ ಏನೂ ಇರಲಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಇರುವ ಎಲ್ಲ ಸುಖ ಸಂಪತ್ತುಗಳನ್ನೆಲ್ಲ ಫಾರಿನರ್ಸ್ ಎಲ್ಲರೂ ಲೂಟಿ ಮಾಡಿ ಹೋಗ್ತಾರೆ. ಇದೆಲ್ಲ ಎಲ್ಲರಿಗೂ ಗೊತ್ತಿರೋ ವಿಷಯ. ಒಂದು ಸತಿ ನಮ್ಮನ್ನು ನಾಶ ಮಾಡಿದ ಮೇಲೆ ಅಲ್ಲಿಂದ ಒಂದು ಸತಿ ಮುಂದೆ ಬರಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತಿರೋದು ನಮಗೀಗ ಅನುಭವ ಆಗಿದೆ. ಹಾಗಾಗಿ ಆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರುವ ಆ ಒಂದು ನೆನಪು ನಾವು ಮಾಡಿಕೋಬೇಕಾಗಿರೋ ಒಂದು ಸಂದರ್ಭ ಸ್ವಾತಂತ್ರ್ಯೋತ್ಸವ ದಿನ. ಅವರೆಲ್ಲ ನಾವು ಇವತ್ತು ಓಡಾಡ್ತಾ ಇರೋದು, ಸ್ವತಂತ್ರವಾಗಿ ಓಡಾಡ್ತಾ ಇರೋದು, ಯಾವ ರೀತಿಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ, ಅದಕ್ಕೆಲ್ಲ ಕಾರಣೀಭೂತರಾಗಿರುವವರನ್ನು ಒಂದು ಸತಿ ನೆನಪು ಮಾಡಿಕೊಳ್ಳುವ ಅವಸರ. ತನ್ನ ಹಸ್ಬೆಂಡ್ ಅನ್ನು ಕಳ್ಕೊಂಡಿರುವ ಎಷ್ಟೋ ವಿಧವರಿದ್ದಾರೆ. ಹಾಗಾಗಿ ತಂದೆಯನ್ನು ಕಳ್ಕೊಂಡಿರುವ ಮಕ್ಕಳು ಎಷ್ಟೋ ಜನ ಇದ್ದಾರೆ. ಮತ್ತು ಎಕ್ಸರ್ವಿಸ್ ಮ್ಯಾನ್ಗೆ ಅವರಿಗೂ ಕೂಡ ಬಹಳಷ್ಟು ಸಂಕಟದಲ್ಲಿ ಬಹಳಷ್ಟು ತೊಂದರೆಯಲ್ಲಿರುವ ಅವರಿಗೂ ಕೂಡ ಸಹಾಯ ಮಾಡಲಿಕ್ಕೆ ಅಂತ ಹೇಳಿ ನಮ್ಮ ಈ ಸಂಘಟನೆ ಮಾಡಿರುವುದು. ಅದ್ರ ಬಗ್ಗೆ ನಮ್ಮ ಜನರಲ್ ಸೆಕ್ರೆಟರಿ ಆದ ವೆಂಕಟೇಶ್ ಅವರು ಕೂಲಂಕುಷವಾಗಿ ನಮಗೆ ತಿಳಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಆ ಒಂದು ರೀತಿಯಲ್ಲಿ ಮುಂದುವರಿಸ್ತಾ ಇದ್ದೇವೆ. ಮಾಜಿ ಸೈನಿಕ ಸಂಘ ಅಬ್ಬಕ್ಕ ವಲಯದ ವತಿಯಿಂದ ಇನ್ನೊಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಇದ್ರ ಜೊತೆಯಲ್ಲಿ ಸೇವ್ ಸಾಯಿಲ್ ಅಂತೇಳಿ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಈ ಮಣ್ಣಲ್ಲೇ ಹುಟ್ಟಿರುವವರು, ಈ ಮಣ್ಣಲ್ಲೇ ನಾವು ಕೊನೆಗೆ ಈ ಮಣ್ಣಲ್ಲೇ ನಾವು ಹೋಗಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಈ ಭೂಮಾತೆ ನಮಗೆ ಬೇಕಾಗಿರೋದೆಲ್ಲ ನಮಗೆ ಕೊಡ್ತಾ ಇದೆ.
ಸೊ ಅದನ್ನು ಒಂದು ಸರಿಯಾಗಿ ರೀತಿಯಲ್ಲಿ ಅದನ್ನು ಕೂಡ ನಾವು ಅದರ ಬಗ್ಗೆ ಅರ್ಥೈಸಿಕೊಂಡು ಅದನ್ನು ಒಳ್ಳೆ ರೀತಿಯಲ್ಲಿ ಆ ಭೂಮಿಯನ್ನು ಕಾಪಾಡಬೇಕಾಗಿರುವ ಒಂದು ಕರ್ತವ್ಯ ಕೂಡ ನಮ್ಮ. ನಿವೃತ್ತ ಡಿವೈಎಸ್ಪಿ ವಿಶ್ವನಾಥ್ ಪಂಡಿತ್, ಬೀರಿ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿಯ ಅಧ್ಯಕ್ಷರು ನಾರಾಯಣ್ ಕುಂಪಲ, ಚೋಟಮಂಗಳೂರು ಲಯನ್ಸ್ ಕ್ಲಬ್ ಮಾಜಿ ಅಧ್ಯಕ್ಷರು ಲಯನ್ ಶ್ರೀಮತಿ ಹರಿಣಾಕ್ಷಿ ವಿ ಕೊಲ್ಯ, ಬಿಎಂಎಸ್ದ ರಾಜ್ಯ ಉಪಾಧ್ಯಕ್ಷರು ಭಗವಾನ್ ದಾಸ್, ಕುಂಪಲ ಕೇಸರಿ ಮಿತ್ರ ವೃಂದದ ಅಧ್ಯಕ್ಷರು ಸಂದೀಪ್, ಕೇಸರಿದ ಮಾಜಿ ಟ್ರಸ್ಟಿ ಚಂದ್ರಶೇಖರ್, ಆನಂದಾಶ್ರಮ ಹೈಸ್ಕೂಲ್ದ ಮುಖ್ಯೋಪಾಧ್ಯಾಯರು ಗುರುಮೂರ್ತಿ, ಇಂಚಿತ್ತಿ ಪರಿಸರದ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಭಾರತೀಯ ಸೇನೆರ್ದು ಇಂಚಗು ಊರುಗು ಬತ್ತಿನ ನಿವೃತ್ತ ಸೇನಾನಿ ಸುದೀನ್ ಬೇಕಲ್ರಿಗೂ ಈ ಪೊರ್ತು ಮಾನಾದಿಗೆ ಮಲ್ತೇರು. ಸುಬೇದಾರ್ ಕೃಷ್ಣ ಪೂಜಾರಿ ಮಣ್ಣದ ಫಲವತ್ತತೆ ಬಗೆಟ್ ಈ ಪೊರ್ತು ವಿಶೇಷ ಸಂದೇಶ ಕೊರಿಯರು. ಸಂಘದ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಕುಂಪಲ ಸಭೆ ನಿತ್ಕೊಂಡು ಪ್ರಸ್ತಾವನೆದ ಪಾತ್ರ ಪಂಡೇರು. ಕೆ ವಿಜಯ್ ನಿರೂಪಣೆ ಮಲ್ತೇರು. ಸುಧಾಕರ್ ಕುಂಪಲ ಸೊಲ್ಮೆ ಸಂದಾಯರು. ಸಭೆಲೆ ಹೆಸರು ಬೊಕ್ಕ ತಿರಂಗ ಯಾತ್ರೆ ಬೊಕ್ಕ ಮಣ್ಣು ಉಳಿಸಿ ಅಭಿಯಾನ ನಡಪಾಯಿರು. ಆನಂದಾಶ್ರಮ ಪ್ರೌಢಶಾಲೆದ ಎನ್ಸಿಸಿ ವಿದ್ಯಾರ್ಥಿಗಳು ಎನ್ಸಿಸಿ ಬ್ಯಾಂಡ್ ಸೆಟ್, ಮಾಜಿ ಸೈನಿಕರು, ಪರಿಸರದ ಸಂಘ ಸಂಸ್ಥೆಲದ ಪ್ರಮುಖರು, ಸಾರ್ವಜನಿಕರು ತಿರಂಗ ಯಾತ್ರೆ ಮಣ್ಣು ಉಳಿಸಿ ಅಭಿಯಾನದ ಪಾಲ್ಪಡೆದಿದ್ದರು. ಕೊಲ್ಯ ಕಚೇರಿ ಸುರುವಾಯಿನ ಮಣ್ಣು ಉಳಿಸಿ ಅಭಿಯಾನ ಅಡ್ಕ ಕೋಟೆಕಾರ್ ಬೀರಿಯ ಒಂದು ಕೊಲ್ಯದ ಕಚೇರಿ ಮುಗಿತಲಾಂಡು.